ಕಳೆದ 2 ವಾರಗಳ ಹಿಂದೆ ಸುರಿದ ಮಳೆಯಿಂದಾಗಿ ಮೀಂಜಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಜಬೈಲು ಪ್ರದೇಶದಲ್ಲಿ ಮಳೆ ನೀರಿನ ಪ್ರವಾಹದಿಂದಾಗಿ ಭತ್ತದ ಕೃಷಿ ಭೂಮಿ ಸಂಪೂರ್ಣವಾಗಿ ನಾಶವಾಗಿದೆ. ಸುಮಾರು 150 ಕುಟುಂಬಗಳು ಸಂಚರಿಸಲು ನಿರ್ಮಿಸಿದ್ದ ರಸ್ತೆ ನೀರುಪಾಲಾಗಿದ್ದು, ರಸ್ತೆಯಲ್ಲಿ ನಿಲ್ಲಿಸಿದ್ದ ಕಾರುಗಳು ಸೇರಿದಂತೆ ಹಲವು ವಾಹನಗಳು ನೀರಿನ ಪ್ರವಾಹಕ್ಕೆ ಕೊಚ್ಚಿ ಹೋದ ಘಟನೆಯೂ ನಡೆದಿದೆ. ಇದೀಗ ಗ್ರಾಮಸ್ಥರೇ ತೋಡಿಗೆ ತಾತ್ಕಾಲಿಕ ತಡೆಯನ್ನ ಕಟ್ಟಿ ಮಾದರಿಯಾಗಿದ್ದಾರೆ. ಈ ಪ್ರದೇಶದ ಅನೇಕ ಕೃಷಿಕರು ಹಾಗೂ ಕುಟುಂಬಗಳು ಆಸ್ತಿ ನಷ್ಟವನ್ನು ಅನುಭವಿಸಬೇಕಾಗಿ ಬಂದಿತ್ತು. ಆದರೆ ಇಲ್ಲಿಯ ಕೃಷಿಕರು ಸರ್ಕಾರದ ಸಹಾಯ ಲಭಿಸಲು ವಿಳಂಬವಾಗಬಹುದೆಂಬ ಉದ್ದೇಶದಿಂದ ಕೃಷಿಕರೇ ಮುಂದೆ ಬಂದು ಗ್ರಾಮಸ್ಥರ ನೆರವನ್ನು ಒಟ್ಟುಗೂಡಿಸಿ ತಾತ್ಕಾಲಿಕ ರಕ್ಷಣೆಯ ಉದ್ದೇಶದಿಂದ ಸುಮಾರು 2.5 ಲಕ್ಷ ರೂಪಾಯಿ ಖರ್ಚಿನಲ್ಲಿ ತೋಡಿಗೆ ತಾತ್ಕಾಲಿಕ ತಡೆಯನ್ನು ಕಟ್ಟಿ ಅಪಾಯದಿಂದ ರಕ್ಷಣೆಯನ್ನು ನೀಡಿ ಮಾದರಿಯಾಗಿದ್ದಾರೆ. ಗ್ರಾಮಸ್ಥರು ಸಂಗ್ರಹಿಸಿದ ಹಣ ಮತ್ತು ಸಾಮಗ್ರಿಗಳನ್ನು ಉಪಯೋಗಿಸಿ ಪ್ರಸ್ತುತ ಅವಶ್ಯಕವಾದ ನೀರಿನ ಹರಿವು ಮುಚ್ಚಲು ತೋಡಿಗೆ ಸಾಮಗ್ರಿಗಳಿಂದ ತಾತ್ಕಾಲಿಕ ಕಟ್ಟ ಕಟ್ಟಿ ಅಪಾಯವನ್ನು ಕಡಿಮೆ ಮಾಡಲಾಗಿದೆ. ಭತ್ತದ ಕೃಷಿ ಭೂಮಿಯನ್ನು ಕೂಡಿಸಿಕೊಳ್ಳಲು ಕೈಗಾರಿಕೆ ಹಾಗೂ ತಾತ್ಕಾಲಿಕ ಕೃಷಿ ಉಪಕರಣಗಳಿಗೆ ಸ್ಥಳೀಯ ನೇತಾರರ ಮೂಲಕ ಒತ್ತಾಯ ಹೇರಲಾಗಿದೆ. ಇದಕ್ಕೊಂದು ಶಾಶ್ವತ ಪರಿಹಾರ ಕೊಂಡೊಯ್ಯಲು ಅಗತ್ಯವಿರುವ ಹೂಡಿಕೆಯನ್ನು ಸರ್ಕಾರದಿಂದ ಮತ್ತು ಸ್ಥಳೀಯ ಸಂಸ್ಥೆಗಳಿಂದ ಒತ್ತಾಯಿಸಲಾಗುವುದಾಗಿಯೂ ಭತ್ತದ ಕೃಷಿ ಭೂಮಿಯಲ್ಲಿ ಶೇಖರಣೆಯಾಗಿರುವ ಮರಳನ್ನು ತೆರವುಗೊಳಿಸಲು ಕೃಷಿ ಇಲಾಖೆ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳಕ್ಕೆ ಭೇಟಿ ನೀಡಿದ ಸಿಪಿಐಎಂ ಹಿರಿಯ ನೇತಾರ ಕೆಆರ್ ಜಯಾನಂದ ಹಾಗೂ ಸಿಪಿಐ ನೇತಾರ ಜಯರಾಮ್ ಬಳ್ಳಂಕುಡೇಲ್ ಮಾಧ್ಯಮಗಳೊಂದಿಗೆ ಪ್ರತಿಕ್ರಿಯಿಸಿದ್ದಾರೆ. മേഘസ്ഫോടനത്തിന്റെ ഭാഗമായി മഞ്ചേശ്വരം മേഖലയിലുണ്ടായ മഴയുടെ ഭാഗമായി 48 കൊല്ലം മുമ്പാണ് മഞ്ചേശ്വരം ഈ പ്രദേശത്ത് ഈ വിധത്തിലുള്ള വെള്ളപ്പൊക്കം ഉണ്ടായിട്ടുള്ളത്. 77-ലാണ് ഏറ്റവും വലിയ വെള്ളപ്പൊക്കം മഞ്ചേശ്വരം ഭാഗത്തുണ്ടായത്. അതിന് ശേഷം ഉണ്ടായ ഒരു വെള്ളപ്പൊക്കമാണ്. അതിൻ്റെ ഭാഗമായാണ് ഈ മജിവേൽ ഈ പ്രദേശത്ത് ഈ തോട് കട്ടപ്പണി പൊട്ടുകയും ഇവിടെ ഒരു കാറ് വെള്ളത്തിൽ പോവുകയും ചെയ്യും. 150 വീടുകാർ ഈ കട്ടപ്പടിന് അപ്പുറത്തെ ഭാഗത്ത് താമസിക്കുന്നുണ്ട്. ആ ആൾക്കാർക്ക് ഇപ്പോൾ പോകാൻ വഴിയൊന്നുമില്ല. ഈ വഴി മാത്രമേ അവർക്ക് ആശ്രയമുള്ളൂ. ഏക്കർ കണക്കിന് കൃഷി നടത്തുന്ന ഒരു പ്രദേശമാണ്. നമ്മുടെ നാട്ടിലുള്ള നെല്ലിക്കൃഷി ഇല്ലാതെ പ്രദേശങ്ങളില്ലത്. പക്ഷേ മജിവേൽ എന്ന് പറയുന്നത് നല്ല നെല്ലിക്കൃഷി നടത്തുന്ന കർഷകരുള്ള ഒരു പ്രദേശം കൂടിയാണ്. ആ നെല്ലിക്കൃഷിയെല്ലാം നടത്താൻ കഴിയാത്ത ഒരു അവസ്ഥയിലാണ് ഇപ്പോൾ ഉള്ളത്. ನಮ್ಮ ಮಜಿವೇಲ್ ಪಾಡಸಕರದ ಕಟ್ಟಪುಣಿ ಕಡಿದು ನಮ್ಮ ಒಂದು 15 ಎಕರೆ ಕೃಷಿ ಭೂಮಿಯನ್ನು ನಾಶ ಆದಪ್ಪಳು ಪುರಾಣ 29 ರಾತ್ರಿಗೆ ಬರ್ತನ ಬರ್ಸ ಮಾತೇನಿಲ್ಲ. ನಮ್ಮ ನೆನಪಂದ್ರೆ ಇಕ್ಕಿರಾಂಡೆ ಬರ್ಸ ಬತ್ತ ನಾವು ನೀರು ಹೋಗಂದ ಜಾಗೇಜ್ ಅಂದ್ರೆ ನಮ್ಮ ಕಟ್ಟಪಣಿ ಕೂಡದು നമുക്ക് മള്ള നഷ്ടം മുളങ്ങി കാറ് സമയത്ത് പറഞ്ഞ വെള്ളം പോയിന ಜಾಗ ಅದು ಮಾತೇನಿಲ್ಲ. ನಮ್ಮ ಕಾಮಿಡಿ ಕುಟ್ಟಿಯನ್ನುಂಡಲು ಜನ ಮಾತೇನಿಲ್ಲ. ಊರ್ದ ಕಣ್ಣಿನ ನಮ್ಮ ಪಾರ್ಸಕದ ಕಣ್ಣಿನ ಇಪ್ಪಂತಳ್ಳುಳ್ಳೇರು ಕೃಷಿಕೇನ ಅನ್ನಪೆಟ್ಟುಳ್ಳೇರು ನಮ್ಮ ಪ್ರಭಾಕರ್ ಶೆಟ್ಟಿ ಪಾರ್ಟಿದ. ಇಂತಹ ದುರ್ಘಟನೆಗಳನ್ನು ತಪ್ಪಿಸಲು ಸರಿಯಾದ ತೋಡಿನ ವಿನ್ಯಾಸವನ್ನು ರೂಪಿಸಿ ಇತರ ಪ್ರದೇಶಗಳಲ್ಲಿ ಪ್ರಭಾವ ಬೀರುವಂತೆ ತಪ್ಪಿಸಲು ಸ್ಥಳೀಯಾಡಳಿತ ಅಧಿಕಾರಸ್ಥರು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿದೆ. ಶಾಶ್ವತ ನೀರಿನ ಹರಿವು ತಡೆಗಟ್ಟಲು ಮುಂಚಿತವಾಗಿ ತಡೆಗಳು ನಿರ್ಮಿಸಬೇಕಾಗಿದೆ. ಭತ್ತದ ನಷ್ಟವನ್ನು ತಲುಪಿದ ಕೃಷಿಕರಿಗೆ ನಗದು ಸಹಾಯ, ಕೃಷಿ ಸಾಧನಗಳು ಹಾಗೂ ಹಣಕಾಸು ಸಹಾಯವನ್ನು ನೀಡುವ ವ್ಯವಸ್ಥೆಯನ್ನು ಸಂಬಂಧಪಟ್ಟ ಅಧಿಕಾರಸ್ಥರು ಕೂಡಲೇ ಒದಗಿಸಿಕೊಡಬೇಕಾಗಿದೆ. ಪ್ರಸ್ತುತ ಮಜೆಬೈಲ್ನಲ್ಲಿ ಸಂಭವಿಸಿದ ನೈಸರ್ಗಿಕ ದುರ್ಘಟನೆಗೆ ತಾತ್ಕಾಲಿಕ ಪರಿಹಾರವನ್ನು ಗ್ರಾಮಸ್ಥರು ಪೂರೈಸಿದರೂ ಶಾಶ್ವತ ಪರಿಹಾರಕ್ಕೆ ಸಾರ್ವಜನಿಕ ವ್ಯವಸ್ಥೆ ಹಾಗೂ ಸ್ಥಳೀಯಾಡಳಿತವು ಮುನ್ನಡೆಸುವ ಕ್ರಿಯಾಶೀಲತೆ ಮುಖ್ಯವಾಗಿದೆ. ಗ್ರಾಮಸ್ಥರ ಭದ್ರತೆ ಮತ್ತು ಕೃಷಿಕರ ನಷ್ಟ ತಪ್ಪಿಸಲು ಸೂಕ್ತ ಕ್ರಮಗಳು ಕೈಗೊಳ್ಳಬೇಕಾದದ್ದು ಅನಿವಾರ್ಯ. ರೆಹಮಾನುದ್ದೇವರ ವಿ4 ನ್ಯೂಸ್ ಮಂಜೇಶ್ವರ. Rice Spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers.
We have an experiential store at Rice Spices, Chilimbi, opposite Reliance Mart, Mangaluru. Contact 96 065 93921.